ಗಜಮುಖನೆ ಮೆರೆವಯೇಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿಗೊಡೆಯನ ಕುಮಾರನೆ ವಿದ್ಯಾವಾರಿಧಿಯೇ ಅಜನು ಹರಿ ರುದ್ರಾದಿಗಳು ನೆರೆ ಭಜಿಸುತ್ತಿಹರು ಅನವರತ ನಿನ್ನನು ತ್ರಿಜಗವಂದಿತ ಗಣಪ ಮಾಡ್ಪುದು ಮತಿಗೆ ಮಂಗಳವ. ನಮಸ್ಕಾರ ಬಂಧುಗಳೇ, ಕಥಾಮೃತದ ಮೊದಲ ಸಂಚಿಕೆಯಲ್ಲಿ ನೀವು ಪರೀಕ್ಷಿತ ಹಾಗೂ ಆತನಿಂದಾದಂಥ ಅನಾಹುತದ ಪರಿಣಾಮ, ಶೃಂಗಿಯ ಶಾಪದಿಂದ ಏನೆಲ್ಲ ಘಟನಾವಳಿಗಳು ನಡೆಯುತ್ತೆ ಅನ್ನೋದನ್ನು ಕೇಳಿದಿರಿ. ತದನಂತರ ಪರೀಕ್ಷಿತನ ಮಗ ಜನಮೇಜಯ ತನ್ನ ತಂದೆಯ ಸಾವಿಗೆ ಕಾರಣವಾದ ಸರ್ಪಗಳ ನಾಶಕ್ಕಾಗಿ ಸರ್ಪಯಾಗವನ್ನು ಕೈಗೊಂಡು ಅದರಿಂದ ಜನಮೇಜಯನಿಗೆ ಆದಂಥ ಕೆಡುಕನ್ನು ಹಾಗೂ ಆ ಕೆಡುಕಿನಿಂದ ಮುಕ್ತಿಯನ್ನು ಪಡೆಯಲು ವೇದವ್ಯಾಸರು ತಿಳಿಸಿದ ಪರಿಹಾರವನ್ನು ನೀವು ಅರ್ಥೈಸಿಕೊಂಡಿದ್ದೀರಿ. ವೇದವ್ಯಾಸರು ತಿಳಿಸಿದಂತೆ ಜನಮೇಜಯನ ಪೂರ್ವಜರ ಕಥೆಗಳನ್ನು ಅಂದರೆ ಮಹಾಭಾರತದ ಕಥೆಯನ್ನ ಜನಮೇಜಯನಿಗೆ ತನ್ನ ಶಿಷ್ಯನಾದ ವೈಶಂಪಾಯನನ ಮೂಲಕ ಕೇಳಿಸುವಲ್ಲಿಗೆ ನಾವು ಕಥೆಯನ್ನು ನಿಲ್ಲಿಸಿದ್ವಿ. ಇನ್ನು ಮುಂದಕ್ಕೆ ಏನಾಯಿತು, ಇನ್ನು ಮುಂದಿನ ಕಥೆ ಹೇಗೆ ಅದನ್ನು ತಿಳಿಯೋ ಮೊದಲು ಬಂಧುಗಳೇ, ನಮ್ಮ ಈ ಯೂಟ್ಯೂಬ್ ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಒತ್ತಿ. ಇದರಿಂದ ನಿಮಗೆ ನಮ್ಮ ಸಂಚಿಕೆ ಬಿಡುಗಡೆಗೊಂಡ ತಕ್ಷಣವೇ ನೋಟಿಫಿಕೇಶನ್ ಬರುತ್ತೆ. ನಾವು ಬಿಡುಗಡೆಗೊಳಿಸಿದ ತಕ್ಷಣವೇ ನಿಮಗೆ ನೋಡ್ಬೋದು. ಅದೇ ರೀತಿ ನಮ್ಮ ಈ ವಿಡಿಯೋ ಲೈಕ್ ಆದರೆ ಲೈಕ್ ಬಟನ್ ಇದೆ, ಲೈಕ್ ಮಾಡ್ಬೋದು. ಏನಾದರೂ ಅನಿಸಿಕೆಗಳಿದ್ದರೆ ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ನೀವೇ ತಿಳಿಸ್ಬೋದು. ಧರ್ಮವು ರಕ್ಷತಿ ರಕ್ಷಿತ. ಧನ್ಯವಾದಗಳು. ಯದು ಪರಂಪರೆಯಿಂದ ಯಾದವರುದಿಸಿದರು, ಪೂರ್ವಿನ ದೆಸೆಯಿಂದಿದುವೆ ಕೌರವ ವಂಶವಾಯಿತು. ಯಯಾತಿ ಪೌತ್ರರಲ್ಲಿ ವಿದಿತ ಪೂರ್ವೋತ್ತರದ ಯದುವಂಶದ ಕಥಾ ವಿಸ್ತಾರವನ್ನು ಹೇಳಿದನು. ದುಷ್ಯಂತನಲಿ ಶಾಕುಂತಲೆಯ ಕತೆ ಸಹಿತ. ಆತ್ಮೀಯ ಬಂಧುಗಳೇ, ಈಗ ನಾನು ನಿಮಗೆ ಹಸ್ತಿನಾವತಿಯ ವಂಶಾವಳಿಯ ಬಗ್ಗೆ ಬಹಳ ಸಂಕ್ಷಿಪ್ತವಾಗಿ ಕೆಲವರ ಬಗ್ಗೆ ಮಾತ್ರ ಹೇಳುವುದಕ್ಕಿದ್ದೇನೆ. ಸೃಷ್ಟಿಯ ಆದಿಯಲ್ಲಿ ಬ್ರಹ್ಮ ಮಾನಸ ಪುತ್ರರಾಗಿ ಜನಿಸಿದ ನವಬ್ರಹ್ಮ ಮಾನಸ ಪುತ್ರರಲ್ಲಿ ಒಬ್ಬನಾದಂತಹ ಅತ್ರಿ, ಆ ಅತ್ರಿಯ ಮಗ ಚಂದ್ರ. ಆ ಚಂದ್ರನಿಂದ ಚಂದ್ರವಂಶ ಪ್ರಾರಂಭವಾಯಿತು. ಅದೇ ವಂಶದಲ್ಲಿ ಬರುವಂತಹ ನಹುಷ, ಮುಂದೆ ಯಯಾತಿ, ಇವರೆಲ್ಲರೂ ಕೂಡ ಪ್ರಸಿದ್ಧರಾದಂತಹ ಶ್ರೇಷ್ಠರಾದಂತಹ ಅರಸರು. ಅವರಿಗಾಗಿಯೇ ಪ್ರತ್ಯೇಕವಾದಂತಹ ಕಥೆಗಳಿದೆ. ಈ ಕಥೆಯನ್ನ ಪ್ರಸ್ತುತ ನಿಮ್ಮಲ್ಲಿ ನಾನು ಹೇಳುವುದಕ್ಕೆ ಹೋಗುವುದಿಲ್ಲ. ಬದಲಾಗಿ ಅತಿ ಮುಖ್ಯವಾದಂತಹ ಕೆಲವು ವ್ಯಕ್ತಿಗಳನ್ನು, ಅವರ ಬಗ್ಗೆ ಕೆಲವು ವಿಚಾರಗಳನ್ನ ಹೇಳುತ್ತಾ ನಾನು ಕಥೆಯನ್ನ ಮುಂದುವರಿಸುವಂತಹ ಪ್ರಯತ್ನವನ್ನ ಮಾಡುತ್ತೇನೆ. ಯಯಾತಿಯ ನಂತರ ಯದುವಂಶ ಮತ್ತು ಪುರುವಂಶ. ಅದರಲ್ಲಿ ಯದುವಿನಿಂದ ಯಾದವರು, ಪುರುವಿನಿಂದ ಪೌರವ ವಂಶ. ಬಹುಶಃ ಆ ಪೌರವ ವಂಶದಲ್ಲಿಯೇ ಒಬ್ಬ ಶ್ರೇಷ್ಠನಾದಂತಹ ಅರಸ ನಮಗೆ ಕಾಣಸಿಗ್ತಾನೆ. ಅವನೇ ದುಷ್ಯಂತ ಮಹಾರಾಜ. ಬಹುಶಃ ದುಷ್ಯಂತನ ಕಥೆಯನ್ನ ಸ್ವಲ್ಪ ನೀವು ಕೇಳಬೇಕು. ಯಾಕೆ ಇದನ್ನು ಕೇಳಬೇಕು ಅಂತ ಹೇಳಿದ್ರೆ, ಸಂಸ್ಕೃತ ಮಹಾಕವಿಗಳಲ್ಲಿ ಒಬ್ಬನಾದಂತಹ ಕಾಳಿದಾಸ, ಅವನ ನಾಟಕ, ಉತ್ಕೃಷ್ಟ ನಾಟಕವಾದಂತಹ ಶಾಕುಂತಳಾ ನಾಟಕ, ಅಲ್ಲಿ ಬರುವಂತಹ ಶಕುಂತಳೆ. ಹಾಗಿದ್ರೆ ಈ ಶಕುಂತಳೆ, ದುಷ್ಯಂತ, ಮುಂದೆ ಬರುವಂತಹ ಕತೆ, ಇದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ದೇನೆ ನಿಮಗೆ. ದುಷ್ಯಂತ ಹಸ್ತಿನಾವತಿಯ ಮಹಾರಾಜ.
ಒಂದಾವೃತ್ತಿ ಆತ ಬೇಟೆಯಾಡುತ್ತಾ ಬಂದಾಗ ಕಣ್ವಾಶ್ರಮವನ್ನ ಪ್ರವೇಶ ಮಾಡ್ತಾನೆ. ಕಣ್ವಾಶ್ರಮವನ್ನ ಪ್ರವೇಶ ಮಾಡಿದಂತಹ ಆ ಸಂದರ್ಭದಲ್ಲಿ ಅಲ್ಲಿ ಆತ ಸಖಿಯರ ಒಡನಿದ್ದಂತಹ ಶಕುಂತಳೆಯನ್ನ ಕಾಣ್ತಾನೆ. ಶಕುಂತಳೆಯಲ್ಲಿ ಮೋಹಗೊಳ್ಳುತ್ತಾನೆ. ನೋಡಿ, ಈ ಶಕುಂತಳೆಗೂ ಕೂಡ ಒಂದು ಕಥೆ ಇದೆ. ವಿಶ್ವಾಮಿತ್ರನನ್ನ ನೀವು ಕೇಳಿದ್ದಿರಬಹುದು. ವಶಿಷ್ಠ ಮತ್ತು ವಿಶ್ವಾಮಿತ್ರರೊಳಗೆ ನಡೆದಂತಹ ಘರ್ಷಣೆ, ಆ ಮುಖಾಂತರವಾಗಿ ವಶಿಷ್ಠನನ್ನ ಸೋಲಿಸಬೇಕು, ವಶಿಷ್ಠನಂತೆ ತಾನೂ ಕೂಡ ಬ್ರಹ್ಮ ಋಷಿ ಆಗಬೇಕು ಅಂತ ಹೇಳಿಕೊಂಡು ವಿಶ್ವಾಮಿತ್ರ ತಪಸ್ಸನ್ನ ಮಾಡುವಂಥದ್ದು. ವಿಶ್ವಾಮಿತ್ರನ ತಪಸ್ಸನ್ನು ಕೆಡಿಸುವುದಕ್ಕೆ ಬೇಕಾಗಿ ದೇವೇಂದ್ರ ಮೇನಕೆಯನ್ನ ಭೂಲೋಕಕ್ಕೆ ಕಳುಹಿಸಿಕೊಡುವಂಥದ್ದು. ವಿಶ್ವಾಮಿತ್ರನ ಸನ್ಮುಖದಲ್ಲಿ ಅವಳ ನೃತ್ಯ ಭಂಗಿಗೆ ಮನಸೋದಂತಹ ವಿಶ್ವಾಮಿತ್ರ ತನ್ನ ತಪಸ್ಸಿನ ಉದ್ದೇಶವನ್ನೇ ಮರೆತು ಆತ ಆ ಮೇನಕೆಯೊಂದಿಗೆ ಸೇರುವಂಥದ್ದು. ಅವರಿಬ್ಬರ ಸಂಗಮದ ಪರಿಣಾಮವೇ ಹುಟ್ಟಿದಂತಹ ಮಗು ಮುಂದೆ ನಾಮಕರಣವಾದಾಗ ಶಕುಂತಳೆ ಆದಳು. ಮೇನಕೆಗೂ ಮಗು ಬೇಕಾಗಿಲ್ಲ, ವಿಶ್ವಾಮಿತ್ರನಿಗೂ ಮಗು ಬೇಕಾಗಿಲ್ಲ. ಆ ಮಗುವನ್ನು ಕಾಡಿನಲ್ಲಿ ಬಿಟ್ಟು ಬಿಟ್ರು. ಅವರು ತಮ್ಮದಾದಂತಹ ದಾರಿಯನ್ನು ಹಿಡಿದ್ರು. ಆ ಮಗು ಕಾನನದಲ್ಲಿ ಪಕ್ಷಿಗಳ ಸಮೂಹದ ಮಧ್ಯದಲ್ಲಿ ಆ ಶಾಕುಂತಳ ಪಕ್ಷಿಯ ಸನ್ಮುಖದಲ್ಲಿಯೇ ನಗುತ್ತಾ ಏನನ್ನೂ ತಿಳಿಯದಂತಹ ಮಗು ಸಂತೋಷದಿಂದಿರಲು ಆ ದಾರಿಯಾಗಿ ಬಂದಂತಹ ಕಣ್ವ ಮಹರ್ಷಿ ಆ ಮಗುವನ್ನ ಎತ್ತಿಕೊಂಡ್ರು. ಅವಳಿಗೆ ಶಕುಂತಳ ಅನ್ನುವಂತಹ ಹೆಸರನ್ನ ಕೊಟ್ಟರು. ನೋಡಿ, ಅದೇ ಶಕುಂತಳೆ ಕಣ್ವ ಮಹರ್ಷಿ ಆಶ್ರಮದಲ್ಲಿ ತನ್ನ ಸಖಿಯರೊಂದಿಗೆ ಅನಸೂಯ ಪ್ರಿಯಮೋದೆ, ನೀವು ಕಾಳಿದಾಸನ ನಾಟಕವನ್ನ ಓದಬೇಕು. ಆಗ ಆ ಶಕುಂತಳೆಯ ಬಗ್ಗೆ, ಆ ಕಣ್ವ ಮಹರ್ಷಿಯ ಬಗ್ಗೆ, ಆ ಪ್ರಿಯಂವದೆಯ ಬಗ್ಗೆ ಪೂರ್ಣವಾದಂತಹ ವಿಚಾರವನ್ನು ತಿಳಿಯುವುದಕ್ಕೆ ಸಾಧ್ಯತೆ ಇದೆ. ಈಗಾಗಲೇ ನಾನು ಹೇಳಿದೆ, ಬೇಟೆಯಾಡುವುದಕ್ಕಾಗಿ ಬಂದಂತಹ ದುಷ್ಯಂತ ಶಕುಂತಳೆಯನ್ನ ಕಾಣ್ತಾನೆ. ಶಕುಂತಳೆಯನ್ನು ಕಂಡು ಮೋಹಕ್ಕೆ ಒಳಗಾಗುತ್ತಾನೆ. ಶಕುಂತಳೆಯನ್ನ ಪ್ರೀತಿಸ್ತಾನೆ. ಗಾಂಧರ್ವ ವಿವಾಹ ಅವರೊಳಗೆ ನಡೆದು ಹೋಗುತ್ತದೆ. ಕೆಲವು ದಿವಸಗಳವರೆಗೆ ದುಷ್ಯಂತ ಕಣ್ವಾಶ್ರಮದಲ್ಲಿ ಇರುತ್ತಾನೆ. ಅರಸನಾದಂತಹ ದುಷ್ಯಂತ ರಾಜಧಾನಿಗೆ ಹಿಂದಿರುಗಬೇಕಾದದ್ದು ಅನಿವಾರ್ಯ. ಶಕುಂತಳೆಯಲ್ಲಿ ಹೇಳ್ತಾನೆ, ನೋಡು, ನಾನು ಈಗ ರಾಜಧಾನಿಗೆ ಹಿಂತಿರುಗಲೇಬೇಕು, ರಾಜಕಾರ್ಯವಿದೆ. ಇದು ರಾಜಮುದ್ರಿಕೆ ಇರುವಂತಹ ಈ ಉಂಗುರವನ್ನು ನಿನಗೆ ಕೊಡ್ತಾ ಇದ್ದೇನೆ. ಈ ಉಂಗುರದಲ್ಲಿ ಕೆತ್ತಿದಂತಹ ಅಕ್ಷರಗಳನ್ನ ದಿನವೊಂದರಲ್ಲಿ ನೀನು ಓದುತ್ತಾ ಇರುವಂತೆ, ಅದರ ಕೊನೆಯಾಗುವುದರ ಒಳಗಾಗಿ ನಿನ್ನನ್ನು ನಾನು ಹಸ್ತಿನಾವತಿಗೆ ಕರೆಸಿಕೊಳ್ಳುತ್ತೇನೆ ಎಂಬ ಮಾತನ್ನು ಕೊಟ್ಟು ದುಷ್ಯಂತ ತೆರಳುತ್ತಾನೆ. ದುಷ್ಯಂತ ತೆರಳಿದ್ದೇ ತಡ ಶಕುಂತಳೆ ವಿರಹ ವೇದನೆಯಿಂದ ನೋಯ್ತಾಳೆ. ಯಾವುದರ ಪರಿವೇ ಅವಳಿಗಿಲ್ಲ. ಕಣ್ವ ಮಹರ್ಷಿಗಳು ಒಂದು ಮಾತನ್ನು ಶಕುಂತಳೆಗೆ ಹೇಳಿದ್ರು, ನೋಡು, ನಮ್ಮ ಆಶ್ರಮಕ್ಕೆ ಯಾರೇ ಅತಿಥಿಗಳು ಬಂದರೂ ಕೂಡ ಅವರನ್ನ ಸತ್ಕರಿಸುವಂಥದ್ದು ನೀನು. ಆದ್ರೆ ಶಕುಂತಳೆ ಈಗ ಯಾವ ನೆನಪಿನಲ್ಲಿಯೂ ಇಲ್ಲ. ಕೇವಲ ದುಷ್ಯಂತನ ಬಗ್ಗೆ ಮಾತ್ರ ಅವಳಿಗೆ ನೆನಪು. ಅದೇ ಸಂದರ್ಭದಲ್ಲಿ ದೊಡ್ಡದಾದಂತಹ ಒಂದು ಘಟನೆ ಸಂಭವಿಸುತ್ತದೆ. ಅಲ್ಲಿ ಮಹಾಕೋಪಿಷ್ಠರಾದಂತಹ ದೂರ್ವಾಸರು ಕಣ್ವಾಶ್ರಮಕ್ಕೆ ಬರ್ತಾರೆ. ಆದರೆ ಅವರಿಗೆ ದೊರಕಬೇಕಾದಂತಹ ಆತಿಥ್ಯ ಅಲ್ಲಿ ದೊರಕುತ್ತಾ ಇಲ್ಲ. ಅಲ್ಲೇ ಶಕುಂತಳೆಯನ್ನ ಅವರು ನೋಡ್ತಾರೆ. ಆದರೆ ಶಕುಂತಳೆಗೆ ದೂರ್ವಾಸರು ಬಂದ ಪರಿವೆಯೇ ಇಲ್ಲ. ಸಿಟ್ಟುಗೊಳ್ತಾರೆ, ಅತಿಯಾದಂತಹ ಸಿಟ್ಟುಗೊಳ್ತಾರೆ. ಎಲ್ಲ ನನ್ನನ್ನು ಗಮನಿಸದಷ್ಟು ಇವಳು ಯಾಕೆ ಚಿಂತಾಕ್ರಾಂತಳಾಗಿದ್ದಾಳೆ? ಹಾಗಿದ್ರೆ ಇವಳಿಗೆ ತಕ್ಕದಾದಂತಹ ಶಿಕ್ಷೆಯನ್ನು ಕೊಡಲೇಬೇಕು ಅಂತ ಹೇಳುತ್ತಾ ಮನಸ್ಸಿನಲ್ಲಿ ಒಂದು ನಿರ್ಧಾರವನ್ನ ಮಾಡ್ತಾರೆ. ಕೂಡಲೇ ಶಾಪವನ್ನು ನೀಡ್ತಾರೆ.
ನೀನು ಯಾರ ಕುರಿತಾಗಿ ಈ ರೀತಿಯಾಗಿ ಚಿಂತೆ ಮಾಡುತ್ತಾ ಬಂದಂಥ ಅತಿಥಿಗಳನ್ನು ಸತ್ಕಾರ ಮಾಡುವುದಕ್ಕೂ ನಿನ್ನಿಂದ ಸಾಧ್ಯವಾಗುತ್ತಾ ಇಲ್ವೋ ಅಂತಹ ವ್ಯಕ್ತಿ ನಿನ್ನನ್ನು ಮರೆತು ಹೋಗಲಿ ಅಂತ ಶಾಪವನ್ನ ಕೊಟ್ಟು ದುರ್ವಾಸರು ಹೊರಟು ಹೋಗ್ತಾರೆ. ಆದರೆ ದೂರದಲ್ಲಿಯೇ ಇದನ್ನು ಕೇಳಿಸಿಕೊಂಡಂತಹ ಸಖಿಯರಾದಂತಹ ಅನಸೂಯ ಪ್ರಿಯಂವದೆ ಓಡೋಡಿ ಬರ್ತಾರೆ. ದೂರ್ವಾಸರ ಕಾಲಿಗೆರಗುತ್ತಾರೆ, ಬೇಡುತ್ತಾರೆ, ಕಾಡುತ್ತಾರೆ. ನಮ್ಮ ಸಖಿಯನ್ನ ಈ ರೀತಿಯಾಗಿ ಶಪಿಸಬಾರದು ಅಂತ ಗೋಗರೆಯುತ್ತಾರೆ. ಕೋಪಿಷ್ಠರಾದಂತಹ ದುರ್ವಾಸ ಮುನಿಯ ಕೋಪ ಕರಗಿತು. ಕೊನೆಗೊಂದು ಮಾತು ದುರ್ವಾಸರು ಹೇಳ್ತಾರೆ, ಯಾವುದಾದರೂ ನೆನಪಿನ ವಸ್ತುವನ್ನ ದುಷ್ಯಂತನು ಕಂಡಲ್ಲಿ ಆವಾಗ ಆತನ ನೆನಪು ಪುನಃ ಜ್ಞಾಪಕಕ್ಕೆ ಬರುವುದು ಅಂತ ಹೇಳಿ ದೂರ್ವಾಸರು ಅಲ್ಲಿಂದ ಹೊರಟು ಹೋಗುತ್ತಾರೆ. ನಡೆದಂತಹ ಘಟನೆಯನ್ನ ಶಕುಂತಳೆಗೆ ಸಖಿಯರು ಹೇಳುವುದಿಲ್ಲ. ಹಲವು ಕಾಲಗಳು ಕಳೆದು ಹೋಯಿತು. ಒಂದಾವೃತ್ತಿ ಶಕುಂತಳೆ ಗಂಗಾ ನದಿಯಲ್ಲಿ ಕೈ ತೊಳೆಯುವಾಗ ಅವಳ ಕೈಯಲ್ಲಿದ್ದಂತಹ ಉಂಗುರವು ಜಾರಿ ಹೋಯಿತು. ಅದರ ಜ್ಞಾಪಕವೂ ಕೂಡ ಅವಳಿಗಿಲ್ಲ. ಪರಿಣಾಮ ದುಷ್ಯಂತ ಅವಳನ್ನು ಕರೆಯಿಸಿಕೊಳ್ಳಲೇ ಇಲ್ಲ. ಕಣ್ವ ಮಹರ್ಷಿಗೆ ವಿಷಯ ಗೊತ್ತಾಯಿತು. ಮಗಳು ಈಗ ಬಸುರಿ, ಸಾಕು ಮಗಳು ಬಸುರಿ, ಇನ್ನು ಇವಳನ್ನು ಇಲ್ಲೇ ಇರಕೊಡುವುದು ಸರಿಯಲ್ಲ ಅಂತ ಹೇಳಿ ತನ್ನ ಶಿಷ್ಯನೊಬ್ಬನನ್ನು ಕರೆದು ಹಸ್ತಿನಾವತಿಗೆ ಅವಳನ್ನ ಕಳುಹಿಸಿಕೊಡುತ್ತಾರೆ. ಆದರೆ ಅಲ್ಲಿ ದುಷ್ಯಂತ ಅವಳನ್ನ ಗುರುತಿಸುವುದಿಲ್ಲ. ಕಾಡುತ್ತಾಳೆ, ಬೇಡುತ್ತಾಳೆ, ಇಲ್ಲ, ದುಷ್ಯಂತನಿಗೆ ನೆನಪಾಗುತ್ತಾನೇ ಇಲ್ಲ. ಪಕ್ಕನೆ ತನ್ನ ಕೈಯಲ್ಲಿರುವಂತಹ ಉಂಗುರವನ್ನು ತೋರಿಸೋಣ ಅಂತ ಹೇಳಿ ಶಕುಂತಳೆ ತನ್ನ ಬೆರಳನ್ನ ಮೇಲೆತ್ತಿದಾಗ ಕೈಯಲ್ಲಿರುವಂತಹ ಉಂಗುರ ಕಾಣಸಿಕ್ಕುತ್ತಾ ಇಲ್ಲ. ಗಾಬರಿಗೊಳ್ತಾಳೆ, ಕಣ್ಣೀರು ಹಾಕ್ತಾಳೆ. ಆದರೆ ಅವಳೇನು ಮಾಡಿದ್ರೂ ಕೂಡ ದುಷ್ಯಂತ ಅವಳನ್ನ ಸ್ವೀಕರಿಸುವುದಕ್ಕೆ ತಯಾರಾಗುತ್ತಾ ಇಲ್ಲ. ಆಗಲೇ ಅವಳನ್ನು ಅವಳ ತಾಯಿಯಾದಂತಹ ಮೇನಕೆ ಸ್ವರ್ಗಕ್ಕೆ ಕರೆಸಿಕೊಳ್ತಾಳೆ, ದೇವಲೋಕಕ್ಕೆ ಕರೆಸಿಕೊಳ್ತಾಳೆ. ಅಂತೂ ಇಂತಹ ಒಂದು ಘಟನೆ ಅಲ್ಲಿ ನಡೆಯಿತು. ಹಲವು ಕಾಲಗಳು ಕಳೆದು ಹೋಯಿತು. ಮುಂದೊಂದು ದಿನ ಬೆಸ್ತನೋರ್ವನಿಗೆ ಸಿಕ್ಕಿದಂತಹ ಮತ್ಸ್ಯದ ಒಳಗೆ ಉಂಗುರವೊಂದು ದೊರಕಿತು. ಆ ಉಂಗುರವನ್ನು ಮಾರಾಟ ಮಾಡುವುದಕ್ಕಾಗಿ ಆತ ತಂದಾಗ ರಾಜಸೇವಕರು, ಅದು ರಾಜಮುದ್ರಿಕೆಯಾದ ಕಾರಣ ರಾಜಸೇವಕರಿಗೆ ಅದರ ಗುರುತು ಸಿಗುತ್ತದೆ. ಅವನನ್ನು ಅರಮನೆಗೆ ಕರೆದುಕೊಂಡು ಬಂದರು. ದುಷ್ಯಂತನಿಗೆ ಆ ಉಂಗುರವನ್ನ ಕೊಟ್ಟರು. ಪರಿಣಾಮ ನಡೆದಂತಹ ಘಟನಾವಳಿಗಳೆಲ್ಲವೂ ಆತ ಮನಪಟಲದಲ್ಲಿ ಒಂದರ ಹಿಂದೆ ಒಂದರಂತೆ ಕಾಣತೊಡಗಿದವು. ಅಯ್ಯೋ, ನಾನೇನು ಮಾಡಿಬಿಟ್ಟೆ, ಎಂತಹ ಪರಿಸ್ಥಿತಿ ನಾನು ತಂದೊಡ್ಡಿಬಿಟ್ಟೆ ಶಕುಂತಳೆಗೆ ಅಂತ ಬಹಳ ದುಃಖಿತನಾಗುತ್ತಾನೆ. ಆದರೆ ಕಾಲ ಮಿಂಚಿತ್ತು. ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಎನ್ನುವಂತೆ ಚಿಂತಿಸ್ತಾನೆ, ಆದರೆ ಪ್ರಯೋಜನ ಇಲ್ಲ. ಹೀಗೆ ಇರುತ್ತಾ ಇರುವಾಗ ಒಂದಾವೃತ್ತಿ ಅವನು ದೇವಲೋಕದ ಕಡೆಗೆ ಸಾಗಬೇಕಾದಂತಹ ಒಂದು ಪ್ರಸಂಗ ಬರುತ್ತದೆ. ಆ ರೀತಿಯಾಗಿ ಆತ ದೇವಲೋಕದ ಕಡೆಗೆ ಸಾಗುತ್ತಾ ಇರುವಂತಹ ಸಂದರ್ಭದಲ್ಲಿ ಸಣ್ಣ ಬಾಲಕನೋರ್ವ ಸಿಂಹದೊಂದಿಗೆ ಆಟವಾಡುತ್ತಾ ಇರುವುದನ್ನು ಕಾಣುತ್ತಾನೆ. ಸಿಂಹದ ಬಾಯಿಯನ್ನು ಅಗಲಿಸಿ ಆ ಸಿಂಹದ ಹಲ್ಲುಗಳನ್ನು ಲೆಕ್ಕ ಮಾಡುತ್ತಾ ಇದ್ದ. ಆಶ್ಚರ್ಯಗೊಳ್ತಾನೆ ಆತ, ಈ ಬಾಲಕ ಯಾರು, ಇಷ್ಟು ಧೈರ್ಯ ಇವನಿಗೆ, ಕ್ಷತ್ರಿಯರ ಧೈರ್ಯ ಈ ಬಾಲಕನಲ್ಲಿ ಕಾಣಿಸ್ತಾ ಇದೆ ಅಂತ ಆತ ಅದರ ಬಗ್ಗೆಯೇ ಆಲೋಚನೆ ಮಾಡುತ್ತಾ ಇರುವಾಗ ಅಲ್ಲಿಯೇ ಶಕುಂತಳೆ ಅವನ ಕಣ್ಣಿಗೆ ಬೀಳ್ತಾಳೆ. ಇನ್ನು ಎಲ್ಲವೂ ಕೂಡ ಸುಖಾಂತ್ಯವಾಗುವಂತಹ ಸಂದರ್ಭ. ಅಂತೂ
ದುಷ್ಯಂತ ಶಕುಂತಳೆಯರು ಪುನಃ ಅವರ ಸಮಾಗಮ ಆಗುತ್ತದೆ. ಯಾವ ಸಿಂಹದೊಂದಿಗೆ ಆಟವಾಡ್ತಾ ಇದ್ದನೋ ಆ ಮಗುವೇ ಭರತ. ನೆನಪಿರಿಸಿಕೊಳ್ಳೆ, ದುಷ್ಯಂತನ ಮಗ ಭರತ. ಭರತನ ದುಷ್ಯಂತನಿಂದ ಅವತರಿಸಿದನು, ತತ್ಪೂರ್ವ ನೃಪರಿಂ ಹಿರಿದು ಸಂದನು. ಬಳಿಕ ಭಾರತ ವಂಶವಾಯಿತಲ್ಲಿ, ಭರತ ಸೂನು ಸುಹೋತ್ರನಾಥನ ವರಕುಮಾರಕ ಹಸ್ತಿ. ಹಸ್ತಿನಪುರಿಗೆ ಹೆಸರಾಯಿತು ಆತನಿಂದವೇ, ನೃಪತಿ ಕೇಳೆಂದ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ, ತತ್ರ ಶ್ರೀರ್ವಿಜಯೋ ಭೂತಿಂ ಧ್ರುವ ನೀತಿರ್ಮತಿರ್ಮಮ.